ಎಸ್ ಡಾಕ್ಟರ್, ನಾವು ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ನೀವು ರಾಜಕಾರಣಿಗಳು ತೋರಿಸಿದ್ದೀರಲ್ಲ, ಅದನ್ನ ನೋಡಿ ನನಗೊಂದು ವಿಷಯನೇ ಜ್ಞಾಪಕ ಬಂತು. ಏನಂತ? ಈಗ ನಮ್ಮ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನೀವು ಮೋಟಿವೇಟ್ ಮಾಡಲಿಕ್ಕೆ ಹೇಳಿದ್ರಿ. ಪೇಷಂಟ್ ಈಗ ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಇನ್ನೇನು ಸಾವು ಖಚಿತ ಆಲ್ಮೋಸ್ಟ್ ಅಂತ ನಮಗೆ ಡಾಕ್ಟ್ರಿಗೆ ಅನಿಸಿದೆ. ಆವಾಗ ರಿಲೇಟಿವ್ಸ್ ಹೋಗಿ ಹೇಳೋದು, ನೋಡಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅಂತ. ಆದರೆ ಇದರಲ್ಲಿ ಏನಾಗ್ತದೆ ಅಂದರೆ ಪೇಷಂಟ್ಗಳಿಗೆ ಸ್ವಲ್ಪ ಡೌಟ್ ಬರ್ತದೆ. ಒಂದು ಇವರು ಬೇಕಂತಲೇ ಕೊಂದ್ಬಿಟ್ರೆ ಅಂತ, ಅಥವಾ ಇವರು ಏನೋ ಒಳಸಂಚು ಮಾಡಿ ಇವರಿಗೇನೋ ಇದು ಒಂದು ಆರ್ಥಿಕ ಒಂದು ಸೌಲಭ್ಯ ಸಿಗ್ತದೆ, ಬೆನಿಫಿಟ್ ಇದೆ ಅಂತ ಅನಿಸ್ತು. ಆಮೇಲೆ ಇನ್ನೊಂದು ನಾನು ಸೇರಿಸ್ತೇನೆ ಡಾಕ್ಟರ್. ಏನಂತಂದ್ರೆ, ಈಗ ನಾವೇನೋ ಅಂಗಾಂಗ ದಾನಗಳನ್ನ ಮಾಡೋದಕ್ಕೆ ಒಪ್ಪಿದ್ದೇವೆ ಫ್ಯಾಮಿಲಿಯವರು, ಅಥವಾ ದೇಹದಾನ ಮಾಡೋದಕ್ಕೆ ಒಪ್ಪಿದ್ದಾರೆ ಅವರು ಇಷ್ಟದಂತೆ. ಆದ್ರೆ ಈ ಡಾಕ್ಟರ್ಸ್ಗಳು ಏನಾದ್ರು ಹೆಚ್ಚು ಕಡಿಮೆ ಮಾಡಿ ಅದನ್ನೆಲ್ಲ ಮಾರ್ಬಿಟ್ರೆ, ದುಡ್ಡು ಮಾಡಿದ್ರೆ. ಹೌದೌದು, ಅದಕ್ಕೋಸ್ಕರ ನಾನು ಹೇಳೋದು ಈ ರಾಜಕಾರಣಿಗಳು, ನಮ್ಮ ಮುಖಂಡರು, ಅವರು ಮತ್ತೆ ಮುಖ್ಯವಾಗಿ ಧಾರ್ಮಿಕ ಮುಖಂಡರು, ಯಾಕಂದ್ರೆ ಅವರು ಮತ್ತೆ ಫ್ಯಾಮಿಲಿ ಫಿಸಿಷಿಯನ್ಸ್, ಈಗ ಅವರು ಹಳ್ಳಿಯಲ್ಲಿ ಅವರ ಫ್ಯಾಮಿಲಿ ಫಿಸಿಷಿಯನ್ಸ್ ಇರ್ತಾರೆ, ಇವರು ನಮ್ಮ ಇದರಲ್ಲಿ ಉತ್ತಮವಾದ ಕೊಂಡಿ ಅಂತ ಹೇಳ್ಬೋದು. ಯಾಕಂದ್ರೆ ಡಾಕ್ಟ್ರು ಈಗ ಸತ್ತ ಸಮಯದಲ್ಲಿ ಹೇಳೋದಕ್ಕಿಂತ, ಈಗ ಸಾಯುವ ಸಮಯದಲ್ಲಿ ಹೇಳೋದಕ್ಕಿಂತ ಅದ್ರ ಮುಂಚೆನೆ ಈಗ ರಾಜಕೀಯ ಮುಖಂಡರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದಾಗಲಿ, ಅಥವಾ ಫ್ಯಾಮಿಲಿ ಫಿಸಿಷಿಯನ್ಸ್ ಅವ್ರನ್ನ ಮೋಟಿವೇಟ್ ಮಾಡೋದು, ಇಲ್ಲ ಅಂದರೆ ಧಾರ್ಮಿಕ ಮುಖಂಡರು. ಯಾಕಂದರೆ ಇಂದಿನ ದಿನದಲ್ಲಿ ಏನಾಗಿದೆ, ಕೆಲವೊಂದು ಧರ್ಮದವರು ಏನು ಹೇಳ್ತಾರೆ, ಈಗ ನಾವು ನಂಬ್ತೇವೆ ನಮ್ಮ ಮರುಹುಟ್ಟು ಇದೆ ಅಂತ. ಕೆಲವರು ಈಗ ಏನು ಹೇಳ್ತಾರೆ, ಬಾಡಿಯನ್ನು ಪ್ರಿಸರ್ವ್ ಮಾಡುವಾಗ, ಈಗ ಕ್ರಿಶ್ಚಿಯನ್ಸು ಅಥವಾ ಮುಸ್ಲಿಮ್ಸ್ ಬಾಂಧವರು ಏನು ಹೇಳೋದಂದರೆ, ಅವರು ಬಾಡಿಯನ್ನು ಅವರಿಗೆ ಸ್ವಲ್ಪ ಮುಜುಗರದ ಇನ್ನೂ ಜಾಸ್ತಿ ಇರ್ತದೆ. ಯಾಕಂದರೆ ಕೆಲವು ರಿಲಿಜಿಯಸ್ ಬಿಲೀಫ್ಸ್ ಇರ್ತವೆ. ಅವಾಗ ಈ ಧಾರ್ಮಿಕ ಮುಖಂಡರು ಅವ್ರನ್ನ ಒಂದು ಪ್ರೇರೇಪಣೆ ಮಾಡಿದ್ರೆ ಕೋಶ ಇದು ಪಾತ್ರ ಬಹಳ ಮುಖ್ಯ. ಹೌದೌದು, ಡೆಫಿನೆಟ್ಲಿ ಧಾರ್ಮಿಕ ಮುಖಂಡರ ಪಾತ್ರ ಇದರಲ್ಲಿ ಮುಖ್ಯ. ಆತರ ಏನಾದ್ರು ಇನ್ಸಿಡೆಂಟ್ಸ್ ನೀವು ನಿಮ್ ಗಮನಕ್ಕೆ ಬಂದಿದೆ? ಹೌದು. ಯಾಕಂದ್ರೆ ಕೆಲವೊಂದು ಧಾರ್ಮಿಕ ಸಂಘಟನೆಗಳಲ್ಲಿ ಏನಂದ್ರೆ ಅವರು ಡೊನೇಟ್ ಮಾಡೋದು ತುಂಬಾ ಕಡಿಮೆ. ಯಾಕೆ ಅಂತ ನೋಡಿದಾಗ ವಿಷಯ ಅಂದ್ರೆ ಅವರು ದೇವರ ಪಾದ ಸೇರುವಾಗ ಅವರು ಸರಿಯಾಗಿರ್ಬೇಕು, ಅಂಗಗಳೆಲ್ಲ ಸರಿಯಾಗಿರ್ಬೇಕು, ದೇಹ ವಿಕಾರವಾಗಿರಬಾರ್ದು ಅಂತ. ಇದೊಂದು ಏನು ಮೂಢನಂಬಿಕೆ ಅಂತ ಹೇಳ್ಬೋದು, ಅಥವಾ ಇನ್ನೊಂದೇನೋ ಹೇಳ್ಬೋದು, ಗೊತ್ತಾಗೋದಿಲ್ಲ. ಹೌದು, ಇದಕ್ಕೆ ನಾನಂತೂ ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹೌದು, ಇದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಧಾರ್ಮಿಕ ಮುಖಂಡರು ಈ ಬಗ್ಗೆ ಸ್ವಲ್ಪ ಒಂದು ಉದಾತ್ತ ಧೋರಣೆಯನ್ನು ತಗೊಂಡು ಜನರನ್ನ ಮೋಟಿವೇಟ್ ಮಾಡಿದ್ರೆ ಬಹುಶಃ ನಮ್ಮ ಈಗ ಇನ್ನು ಕೊರತೆ ಏನಿದೆ ಅದು ಸ್ವಲ್ಪ ಇನ್ನೂ ಸಹ ಒಂದು ಕಡಿಮೆ ಆಗ್ಬೋದು ಅಂತ. ಎಸ್, ಓಕೆ ಡಾಕ್ಟರ್. ಈಗ ನೀವು ಫಾರೆನ್ಸಿಕ್ ಮೆಡಿಸಿನ್ ನಲ್ಲಿ ಇರೋದ್ರಿಂದ ನೀವು ಹೆಚ್ಚಾಗಿ ನೋಡುವಂತ ಕೇಸಸ್ಗಳು ಏನಂತಂದ್ರೆ ಆಕ್ಸಿಡೆಂಟ್ ಆಗಿ ಬಂದ ಕೇಸಸ್ಗಳು. ನೀವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಲಾಯರ್ಸ್ ಗಳ ನಡುವೆ ಇರುವಂತ ನೀವೊಂದು ಮಧ್ಯ ಮೀಡಿಯೇಟರ್. ನೀವು ನಿಮ್ಮ ರಿಪೋರ್ಟ್ ಮೇಲೆ ಸಾಕಷ್ಟು ವಿಚಾರಗಳನ್ನ ಅವರು ನಿರ್ಧಾರ ಮಾಡ್ತಾರೆ, ಯಾರು? ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಲಾಯರ್ಸ್ಗಳು. ಈಗ ಇದಕ್ಕೊಂದು ಬೇರೆ ಆಂಗಲ್ ಕೊಡೋದಾದ್ರೆ, ರಸ್ತೆನಲ್ಲಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಒಂದು ಸಿವಿಯರ್ ಆಕ್ಸಿಡೆಂಟ್ ಆಗಿದೆ, ಅವನು ಒದ್ದಾಡ್ತಾ ಇದ್ದಾನೆ ರಕ್ತದ ಮಡುವಿನಲ್ಲಿ. ಆದ್ರೆ ಆ ವ್ಯಕ್ತಿ ಹತ್ರ ಯಾರು ಹೋಗೋದಕ್ಕೆ ಇಷ್ಟಪಡಲ್ಲ. ಈಗ ಯಾರಿಗೆ ಬೇಕು ಮಾರ ಇದನ್ನೆಲ್ಲ ಈಗ ಕಟ್ಕೊಂಡು ಯಾರು ದಿನಗಟ್ಲೆ ಅಲ್ಲಿ ಈ ಕೋರ್ಟಿಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಯಾಕೆ ಬೇಕು, ಸತ್ರ ಸಾಯ್ಲಿ ಅನ್ನುವಂತ ಒಂದು ಮನೋಭಾವ, ಮೆಂಟಾಲಿಟಿ ಬಗ್ಗೆ ಇದಕ್ಕೆ ಏನಂತೀರಾ? ಇದು ಒಂದು ತುಂಬಾ ತಪ್ಪು ಪರಿಕಲ್ಪನೆ. ನೋಡಿದಿರಾ ಇಂಥ ಕೇಸಸ್? ನಾವು ತುಂಬಾ ನಾವು ದಿನ ಬೆಳಗ್ಗೆ ಆದ್ರೆ ಅದೇ ಕೆಲಸ ನಾವು ಮಾಡೋದು. ಹೌದು, ಇದೊಂದು ತುಂಬಾ ತಪ್ಪು ಪರಿಕಲ್ಪನೆ. ಏನಂದ್ರೆ ಎಲ್ಲೋ ಒಂದು 20 ಅಥವಾ 30 ಕೇಸಲ್ಲಿ ಒಂದು ಸಲ ಈ ಕರ್ಕೊಂಡ್ ಬಂದವ್ರನ್ನ ವಿಚಾರಣೆಗೆ ಕರಿಬಹುದು ಅಷ್ಟೇ, ವಿನಃ ಬೇರೆ ಏನಿಲ್ಲ. ಈಗ ನೀವು ಒಂದು ಮಾನವೀಯತೆ ನೆಲೆಯಲ್ಲಿ ಒಬ್ಬ ವ್ಯಕ್ತಿ ನರಳಾಡ್ತಾ ಇದ್ದಾನೆ, ಅವನ ತಂದು ಆಸ್ಪತ್ರೆಗೆ ಹಾಕಿ ನೀವು ಹೋಗುದಷ್ಟೇ ಕೆಲಸ, ನಿಮ್ಮದೇನು ಬೇರೆ ಏನು ಕೆಲಸ ಇಲ್ಲ. ಅಲ್ಲಿ ಆಸ್ಪತ್ರೆಯಲ್ಲಿ ನಿಮ್ಮ ಒಂದು ಹೆಸರನ್ನ ಮತ್ತೆ ನಂಬರನ್ನು ನೋಟ್ ಮಾಡ್ಕೋಬಹುದು. ಯಾಕಂದ್ರೆ ಮುಂದೆ ನಿಮ್ಗೆ ಏನಾದ್ರು ಪೊಲೀಸ್ ಎನ್ಕ್ವೈರಿ ಇದ್ರೆ ಕರಿಬಹುದು. ಅದು ಬರೋದು ಒನ್ಸ್ ಇನ್ ಎ ವೈಲ್, ಎಲ್ಲಾಂದ್ರೆ ಒಂದು 50 ಜನರಲ್ಲಿ ಒಬ್ಬರಿಗೆ ಕರಿಬಹುದು ಅಷ್ಟೇ ಹೊರತು ಕೋರ್ಟಿಗೆ. ಅದರ್ವೈಸ್ ನಿಮ್ಗೆ ಏನೂ ತೊಂದರೆ ಇಲ್ಲ, ಲೀಗಲ್ ಹರ್ಡಲ್ ಏನೂ ಇಲ್ಲ ಅದರಲ್ಲಿ. ಆತರ ಬೇರೆ ಏನೂ ಇರೋದು. ಈಗ ಡಾಕ್ಟರ್, ಸಂಪೂರ್ಣ ದೇಹವನ್ನ ದಾನ ಮಾಡದಂತ ಸಂದರ್ಭದಲ್ಲಿ ಒಂದ್ ನಿಮಿಷ ಈ ಪ್ರಶ್ನೆ ಮುಂದುವರ್ಸ್ತಾನೆ. ಈಗ ಒಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್, ಮಾತಾಡಿ. ಹಲೋ ಸರ್, ನಾನು ಮಂಗಳೂರಿನ ಮಾತಾಡ್ತಿದ್ದೇನೆ. ಹೇಳಿ ಮೇಡಮ್. ನಮ್ಮ ತಂದೆಗೆ ಅವರು ಕಿಡ್ನಿ ಪ್ರಾಬ್ಲಮ್ ಇದೆ, ಒಂದು 2 ಫಂಕ್ಷನ್ ಮಾಡ್ತಾ ಇಲ್ಲ, ಡಯಾಲಿಸಿಸ್ ನಡೀತಾ ಇದೆ ಸರ್. ಓಕೆ, ಹೇಳಿ. ಡಯಾಲಿಸಿಸ್ ನಡೀತಾ ಇದೆ ಸರ್. ಜೊತೆಗೆ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ, ಈಗ ಐಸಿಯು ಇದ್ದಾರೆ. ಅಂದ್ರೆ ಅವ್ರಿಗೀಗ ಇವರು ಅಂದ್ರೆ ನನ್ನ
ಸೊಸೆ ಅಂದ್ರೆ ಅವರದ್ದು ಸೊಸೆ, ನನ್ನ ತಂದೆ ಸೊಸೆ, ಅವರು ಕಿಡ್ನಿ ಕೊಡ್ತೇನೆ ಅಂತ ಒಪ್ಪಿದ್ದಾರೆ. ಓಕೆ. ಈಗ ಅವರಿಗೆ 25 ವರ್ಷ, ಅವರಿಗೆ 25 ಇಯರ್ಸ್ ಆಗಿದೆ. ಓಕೆ. ಈ ಮಗು ಉಂಟು. ಓಕೆ. ಕೊಡ್ಬಹುದಾ? ಇದರಲ್ಲಿ ಒಂದು ಅಂಶ ಅಂದ್ರೆ ನಿಯರ್ ರಿಲೇಟಿವ್ಸ್ ಅಲ್ಲಿ ಬರೋದಿಲ್ಲ ಇವರು. ಸೊಸೆ ಅಲ್ವಾ? ಸೊಸೆ. ಹೌದೌದು. ಆದ್ರೆ ಪ್ರೊವಿಷನ್ ಇದೆ. ಓಕೆ. ನಿಯರ್ ರಿಲೇಟಿವ್ಸ್ ಅಲ್ಲಿ ಬರಲ್ವಾ ಡಾಕ್ಟರ್ ಇವರು? ಇಲ್ಲ, ನಿಯರ್ ರಿಲೇಟಿವ್ಸ್ ಅಂದ್ರೆ ತಂದೆ ತಾಯಿ, ಅವರ ಮಗನ ಹೆಂಡತಿ ಇವರು. ಇಲ್ಲ, ಆಗುದಿಲ್ಲ. ಮಗ ಕೊಡ್ಬೋದು. ಮಗ ಅಥವಾ ನಮ್ಮ ತಂದೆದು ಬಿ ನೆಗೆಟಿವ್ ಸರ್. ಅದು ತೊಂದ್ರೆ ಇಲ್ಲ. ಅವರದ್ದು ಬಿ ನೆಗೆಟಿವ್, ತಂದೆ ಅವರದ್ದು. ಅಲ್ಲ, ಇದು ನಿಯರ್ ರಿಲೇಟಿವ್ಸ್ ಅಲ್ಲಿ ಬರುವುದಿಲ್ಲ, ಆದ್ರೂ ಪ್ರೊವಿಷನ್ ಉಂಟು. ಅದಕ್ಕೆ ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಮಾಡ್ಬೇಕಾಗ್ತದೆ. ಅದು ನೀವು ಬೆಂಗಳೂರಿಗೆಲ್ಲ ಸಹ ಹೋಗ್ಬೇಕಾಗ್ತದೆ, ಫಾರ್ಮಾಲಿಟೀಸ್ ಎಲ್ಲ ಮಾಡಬೇಕು. ನೀವು 25 ವರ್ಷ ನೋ ಪ್ರಾಬ್ಲಮ್ ಕೊಡ್ಬೋದು. ಬ್ಲಡ್ ಸಹ ಒಂದೇ ಗ್ರೂಪ್ ಆಗಿ ಇದು ಇನ್ನೂ ಉತ್ತಮ ಆಗ್ತದೆ. ಮ್ಯಾಚಿಂಗ್ ಅಂತ ಏನು ಮಾಡ್ತೇವೆ. ಬ್ಲಡ್ ಬಿ ನೆಗೆಟಿವ್ ನಮ್ಮ ತಂದೆ ಅವರದ್ದು, ಸೊಸೆದು ಓ ಪಾಸಿಟಿವ್ ಕೊಡ್ಬೋದಲ್ಲ ಸರ್? ನೋ ಪ್ರಾಬ್ಲಮ್. ಅದೆಲ್ಲ ನಮ್ಮ ನುರಿತ ವೈದ್ಯರಿದ್ದಾರೆ, ಅವರು ಕ್ರಾಸ್ ಮ್ಯಾಚಿಂಗ್ ಮಾಡ್ತಾರೆ. ಮ್ಯಾಚಿಂಗ್ ಮಾಡಿ ಸರಿಯಾಗ್ತಾ ಇಲ್ಲಿ ನೋಡ್ತಾರೆ. ಮ್ಯಾಚಿಂಗ್ ಆದ ತಕ್ಷಣ ಒಂದ್ ಸ್ವಲ್ಪ ಸರಿ ಆಗ್ಲಿಲ್ಲ ಅಂದ್ರೆ ಸಹ ಇಮ್ಯುನೋ ಸಪ್ರೆಷನ್ ಅಂತ ಡ್ರಗ್ಸ್ ಕೊಡ್ತಾರೆ. ನಮ್ಮ ದೇಹವೇ ಅದಕ್ಕೆ ಫೈಟ್ ಮಾಡದಿರೋ ಹಾಗೆ ಅದನ್ನ ಸಪ್ರೆಷನ್ ಮಾಡ್ತಾರೆ. ಸೊ ಇದೆಲ್ಲ ನಡೀತದೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ತೊಂದರೆ ಇರೋದಂದ್ರೆ ಇವ್ರು ನಿಯರ್ ರಿಲೇಟಿವ್ಸ್ ಅಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಫಾರ್ಮಾಲಿಟೀಸ್ ಸ್ವಲ್ಪ ಜಾಸ್ತಿ. ಬಟ್ ಅವ್ರಿಗೆ 25 ಇಯರ್ಸ್ ಆಗಿದೆ. ನೋ ಪ್ರಾಬ್ಲಮ್. 18 ರಿಂದ 60 ವರ್ಷದವರು ಯಾರು ಬೇಕಾ ಸಹ ಕೊಡ್ಬೋದಲ್ಲ. ಮತ್ತೆ ಅವ್ರ ಜೀವನ ಪೂರ್ತಿ ಒಂದು ಕಿಡ್ನಿಯಲ್ಲಿ ಆರಾಮಾಗಿರ್ಬೋದು. ಒಂದು ಕಿಡ್ನಿ ಇರೋದ್ರಿಂದ ತೊಂದರೆ ಇಲ್ಲ. ಅವರಿಗೆ ಒಂದು ಮಗು ಇದೆ, 1 ವರ್ಷ ಮಗು, ಸೊಸೆಗೆ 1 ವರ್ಷದ ಮಗು ಇದೆ. ನೆಕ್ಸ್ಟ್ ಮಗು ಆಗ್ಲಿಕ್ಕೆ ತೊಂದರೆ ಆಗ್ತದ? ನೋ ಪ್ರಾಬ್ಲಮ್. ಯಾವುದೇ ತೊಂದರೆ ಇಲ್ಲ. ಒಂದು ಕಿಡ್ನಿಯಲ್ಲಿ ಮನುಷ್ಯ ಆರಾಮಾಗಿರ್ಬೋದು, ಏನು ತೊಂದರೆ ಇರುವುದಿಲ್ಲ. ನೆಕ್ಸ್ಟ್ ಮುಂದೆ ಮಗು ಆಗ್ಲಿಕ್ಕೂ ಏನು ತೊಂದರೆ ಇಲ್ಲ. ಇಲ್ಲ, ಅದು ಇದು ಎರಡು ಏನು ದೂರ ತೀರಗಳು. ಏನು ತೊಂದರೆ ಇಲ್ಲ. ಅವ್ರು ಅಬ್ಸಲ್ಯೂಟ್ಲಿ ಫೈನ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ. ಡಾಕ್ಟರ್ ಹೇಳ್ತಾರೆ. ಥ್ಯಾಂಕ್ ಯು. ಅಲ್ಲ, ಹಾಗಾದ್ರೆ ಮನುಷ್ಯನ ಹತ್ರ ಇರೋದು ಲೆಕ್ಕಕ್ಕಿಂತ ಜಾಸ್ತಿನೇ ಇದೆ ಈಗ. ಹೌದೌದು, ಕಿಡ್ನಿ ಒಂದು ಜಾಸ್ತಿ ಉಂಟು. ಮತ್ತೆ ಬ್ಲಡ್ ಇದರಲ್ಲಿ ಬರುದಿಲ್ಲ. ಬ್ಲಡ್ ಮತ್ತೆ ಈಗ ಬೋನ್ ಮ್ಯಾರೋ ಅದೆಲ್ಲ ಅದು ತೊಂದರೆ ಇಲ್ಲ, ಅದು ಡಿಜನರೇಟ್ ಆಗ್ತಾ ಇರ್ತದೆ. ಆದ್ರೆ ಕಿಡ್ನಿ ಒಂದು ಪೇರ್ಡ್ ಆರ್ಗನ್ ಅಂತ ಹೇಳ್ತೇವೆ, ಅದನ್ನ ಮಾತ್ರ ಕೊಡ್ಲಿಕ್ಕೆ ಆಗೋದು. ಈಗ ಹಾರ್ಟ್ ಎರಡಿಲ್ಲ, ಅದಕ್ಕೋಸ್ಕರ ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ ಲಂಗ್ಸ್ ಒಂದು ತೆಗೆದ್ರೆ ಸಹ ಕಷ್ಟ ಆಗ್ತದೆ. ಮತ್ತೆ ಲಿವರ್ ಎರಡಿಲ್ಲ. ಸೊ ಹಾಗಾಗಿ ಪೇರ್ಡ್ ಆರ್ಗನ್ ಯಾವ್ದಿದೆ ಅದು ಒಂದು ಮಾತ್ರ ಕೊಡ್ಲಿಕ್ಕೆ. ಇನ್ನೊಂದು ಅಂದ್ರೆ ಕುರುಡ್ರು, ಹುಟ್ಟು ಕುರುಡ್ರು ಆದ್ರೆ ಕಾರ್ನಿಯಾ ಸರಿ ಉಂಟು, ಅವ್ರು ಕೊಡ್ಬೋದು. ಜೀವ ಇರುವಾಗ ಸಹ ಕಾರ್ನಿಯಾ ಕೊಡ್ಬೋದು. ಹೌದೌದು, ಹುಟ್ಟು ಕುರುಡ್ರು ಬಟ್ ಕಾರ್ನಿಯಾ ಸರಿ ಉಂಟು. ಕುರುಡುತನ ಯಾವ್ದು ಒಳಗಡೆ ಬೇರೆ ಏನೋ ತೊಂದರೆ ಇದೆ, ಮೆದುಳಿನ ಒಳಗಡೆ ತೊಂದರೆಯಿಂದ ಕುರುಡುತನ ಇದೆ, ಅವರು ಸಹ ಕೊಡ್ಬೋದು, ತೊಂದರೆ ಇಲ್ಲ. ಜೀವ ಇರುವಾಗಲೇ ಸಹ ಕಾರ್ನಿಯಾ ಕೊಡ್ಬೋದು. ಅಲ್ಲದಿದ್ರೆ ಅವರು ಸತ್ತ ನಂತರ ಕೊಡ್ಬೇಕಾಗ್ತದೆ. ಈಗ ನಾನೊಂದು ಪ್ರಶ್ನೆ ಅರ್ಧದಲ್ಲಿ ನಿಲ್ಲಿಸಿದೆ ಡಾಕ್ಟರ್. ಈಗ ದೇಹ ದಾನವನ್ನ ಸತ್ತ ನಂತರ ದಾನ ಮಾಡಿದ ನಂತರ ಈಗ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅದು ಯಾವ ರೀತಿಯಲ್ಲಿ ಅದು ಬೆನಿಫಿಟ್ ಆಗುತ್ತೆ ಕಲಿಯೋದಕ್ಕೆ ಅಂತ? ನಾವು ಮೊದಲು 1.5 ವರ್ಷ ಇತ್ತು, ಈಗ 1 ವರ್ಷ ನಾವು ಸತತವಾಗಿ ಹೆಣದೊಟ್ಟಿಗೆ ನಾವು ಕೆಲಸ ಮಾಡ್ಬೇಕಾಗ್ತದೆ. ಹೌದೌದು, ಅಡಿಯಿಂದ ಮುಡಿಯವರೆಗೆ ನಾವು ಕುಯ್ದು ಅದು ಎಲ್ಲೆಲ್ಲಿ ಏನೇನು ಉಂಟು, ಯಾವ್ದ್ಯಾವ್ದು ಉಂಟು ಅಂತ ಎಲ್ಲ ಪರೀಕ್ಷೆ. 1 ವರ್ಷ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇದೇ ಒಂದು ಕೆಲಸ. 1 ವರ್ಷ ಅದು ಕಲೀಲೇಬೇಕು. ಇದು ಕಲ್ತ್ರೆ ಮಾತ್ರ ಇದೊಂದು ತಳಹದಿ, ಇದೊಂದು ಬುನಾದಿ. ಇದು ಇಲ್ದಿದ್ರೆ ಅವರು ಒಂದು ಸಮರ್ಥ ವೈದ್ಯರು ಅನ್ಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಆಗ್ಲಿ ಡಾಕ್ಟರ್. ಈಗ ಮತ್ತೆ ಒಂದು ಸಣ್ಣ ಬ್ರೇಕು. ವೀಕ್ಷಕರೇ, ನೋಡ್ತಾ ಇದ್ದೀರಿ ನೀವು ಸಾವು ನೀಡೋ ಸಾರ್ಥಕತೆ ಹೇಗೆ ಅಂತ ಆ ಪ್ರಶ್ನೆಗೆ ಈ 2 ಗಂಟೆಗಳ ಕಾರ್ಯಕ್ರಮ ಉತ್ತರ. ಈಗ ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮುಂದುವರಿತದೆ.